ಮುಂಗಾರು ಪತ್ರಿಕೆದ ಸಂಪಾದಕರಾದಿತ್ತನ ವಡ್ಡರ್ಸೆ ರಘುರಾಮ ಶೆಟ್ರಿನ ಪುದರ್ಡು ಕೊರ್ಪುನ ಪತ್ರಿಕೋದ್ಯಮ ಪ್ರಶಸ್ತಿಗೆ ಕನ್ನಡ ಪ್ರಭಾ ಪೇಪರ್ದ ಪುರವಾಣಿ ಸಂಪಾದಕರಿನ ಅಜತದನೆಂದು ಬ್ರಹ್ಮಾವರ ಪತ್ರಕರ್ತರ ಸಂಘದ ಗುರ್ಕಾರ್ಯರು ಚಿತ್ತೂರು ಪ್ರಭಾಕರಾಚಾರ್ಯರು ತಿಳಿಸಿದ್ದಾರೆ. ಬ್ರಹ್ಮಾವರದ ಪತ್ರಕರ್ತರ ಸಂಘದ ಗುರ್ಕಾರ್ಯರು ಚಿತ್ತೂರು ಪ್ರಭಾಕರಾಚಾರ್ಯರು ಶುಕ್ರವಾರ ಸುದ್ದಿಕೂಟುಡು ಪಾತಿರ್ದು ವಾರ್ತಮಾನಿ ಆದಿತ್ತದು ಮುಂಗಾರು ಪತ್ರಿಕೆ ಸಂಪಾದಕರಾದಿತ್ತನ ವಡ್ಡರ್ಸೆ ರಘುರಾಮ ಶೆಟ್ರಿನ ಪುದರ್ಡು ಕೊರ್ಪುನ ಪತ್ರಿಕೋದ್ಯಮ ಪ್ರಶಸ್ತಿನ ಈ ಸರ್ತಿ ಕನ್ನಡ ಪ್ರಭಾ ಪತ್ರಿಕೆದ ಪುರವಾಣಿ ಸಂಪಾದಕರು ಜೋಗ್ಯರು ಕೊರ್ಪುಂಡು. ಆಗಸ್ಟ್ 5 ಬ್ರಹ್ಮಾವರದ ಬಂಟಿರ್ನ ಭವನುಡು ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮ ದಿವೊಂದುಂಡು. ಸಾಹಿತಿ ಜಯಂತ ಕಾಯ್ಕಿಣಿ ಪ್ರಶಸ್ತಿ ಕೊರ್ಪೇರೆಂದು ಕಂಡೇರು. ಸಂಘದ ಪದಾಧಿಕಾರಿಗಳು ಸುದ್ದಿಕೂಟುಡಿತ್ತೇರು. ಈ ನಾಡಿನ ಶ್ರೇಷ್ಠ ಪತ್ರಕರ್ತ ಮುಂಗಾರು ಪತ್ರಿಕೆ ಸಂಪಾದಕ ವಡ್ಡರ್ಸೆ ರಘುರಾಮ ಶೆಟ್ಟಿ ಹೆಸರಲ್ಲಿ ಈ ಪ್ರಶಸ್ತಿ ನೀಡುತ್ತಾ ಬಂದಿದ್ದು, ಈ ಬಾರಿ ಈ ಪ್ರಶಸ್ತಿಗೆ ಖ್ಯಾತ ಪತ್ರಕರ್ತ ಸಾಹಿತಿ ಕನ್ನಡ ಪ್ರಭ ಪತ್ರಿಕೆಯ ಪುರವಣಿ ಸಂಪಾದಕರಾಗಿರುವಂತಹ ಜೋಗಿ K.S.Rao Road ಇವರನ್ನು ಆಯ್ಕೆ ಮಾಡಲಾಗಿದೆ. ಅಂದು ಮಧ್ಯಾಹ್ನ 2ರಿಂದ ರಾಜಕೀಯ, ಕಾನೂನು, ಪತ್ರಿಕೋದ್ಯಮ ಎಂಬ ವಿಚಾರದಲ್ಲಿ ಸಂವಾದ ಕಾರ್ಯಕ್ರಮ ನಡೆಯಲಿದ್ದು, ಕೊಪ್ಪದ ರೈತಪರ ಹೋರಾಟಗಾರ, ನ್ಯಾಯವಾದಿ ಹಾಗೂ ಪತ್ರಕರ್ತರು ಆಗಿರುವಂತಹ ಸುಧೀರ್ ಕುಮಾರ್ ಮುರಳಿ ಅವರು ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ. ಜೊತೆಯಲ್ಲಿ ಮಾಜಿ ಶಾಸಕರಾಗಿರುವಂತಹ ವೈಎಸ್ವಿ ದತ್ತ, ಉದ್ಯಮಿ ತುರ್ಮಿ ಸುರೇಶ್ ಅವರು ಈ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ.